ಸೂಚನೆ ಅವನ್ನ ನೋಡ್ಬೇಕಾ ಬೇಡವಾ? ಅಲ್ಲವಾ ಗಮನ ಸೆಳೆಯುವ ಸೂಚನೆ ಪ್ರಾರಂಭ ಆಗಿದೆ, ನಾನು ಅಲ್ಲಿ ನೋಡ್ಬೇಕಾ ಬೇಡವಾ? ಗಮನ ಸೆಳೆಯುವ ಮೊದಲನೇ ದಿವಸನೇ ವಿರೋಧ ಪಕ್ಷದ ಧ್ವನಿಯನ್ನು ಹತ್ತಿಕ್ಕಿ ಪ್ರಜಾಪ್ರಭುತ್ವ ಕೊಲೆ ಆಯ್ತು. ಅವ್ರು ಉತ್ತರ ಕೊಡ್ಬೇಕು, ಮಂತ್ರಿ ಆಗ್ತಾ ಇದೆ. ಮಂತ್ರಿಗಳು ಉತ್ತರ ಕೊಡ್ಲಿ. ಅವ್ರ ರಕ್ಷಣೆಗೆ ನಿಂತ್ರೆ ಹೆಂಗೆ? ಮಂತ್ರಿ ಸೈಡೆಡ್ ಆದ್ರೆ ಹೆಂಗೆ? ಅಲ್ಲ, ಮಂತ್ರಿಗಳು ಉತ್ತರ ಕೊಡ್ಬೇಕಲ್ಲ. ಕೇಳೋದು ಬೇಡ, ನೋಡೋದು ನೋಡಿ ಸ್ವಾಮಿ. ಮಂತ್ರಿಗಳೀಗ ನಿಮ್ಗೆ ಕೂಡ ಪ್ರಯೋಜನ ಉತ್ತರ ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಮಂತ್ರಿಗಳ ಉತ್ತರ ಕೇಳಿ. ಹರೀಶ್, ಖಂಡಿತವಾಗೂ ನಿಮ್ಮ ಕ್ಷೇತ್ರದಲ್ಲಿ ಕೂಡ ಇಂತ ತುಂಬಾ ಸಮಸ್ಯೆಗಳಿದೆ. ಮಂತ್ರಿಗಳ ಉತ್ತರ ನಿಮ್ಗೆಲ್ಲರಿಗೂ ಕೂಡ ಪ್ರಯೋಜನ ಆಗ್ತದೆ. ನ್ಯಾಯವನ್ನು ನಿರೀಕ್ಷೆ ಮಾಡ್ತೀವಿ. ಆಯ್ತು, ಈಗ ಜನರ ಪರವಾಗಿ ಶಾಸಕರು ಗಮನ ಸೆಳೆಯುವ ಸೂಚನೆ ಕೇಳ್ತಾ ಇರುವಾಗ ಜನಪರವಾಗಿ ಕೊಡೋ ಉತ್ತರವನ್ನು ತಾವು ಯಾಕೆ ಕೇಳಿಲ್ಲ? ಅದನ್ನು ತಾವು ಕೇಳಿಲ್ಲ. ಜನಪರವಾಗಿ ವಿಚಾರ ಕೇಳಿ ಹೊತ್ತು ಗಮನ ಸೆಳೆಯುವ ಸೂಚನೆ ತಕ್ಷಣ ಎಲ್ಲ ವಿಚಾರ ಕೇಳ್ತೇನೆ. ಈಗಾಗಲೇ ಮಾನ್ಯ ಲೈಂಗಿಕ ಸಿದ್ದೇಶ್ವರ ಮಹಾಸ್ವಾಮಿಗಳ ಪಠ್ಯ ಪುಸ್ತಕದಲ್ಲಿ ಏನು ಹಾಕಬೇಕು ಅಂತ ಇದೆ ಅದು ಅರ್ಥಪೂರ್ಣವಾಗಿದೆ, ಒಂದು ಕಡೆಗಿರ್ಲಿ. ಆದ್ರೆ ಪಠ್ಯ ಪುಸ್ತಕ ಮೊದಲನೇ ದಿವಸನೇ ಮಕ್ಕಳ ಕೈಯಲ್ಲಿ ಇರೋದ್ರಿಂದ ಮೊದಲನೇ ದಿವಸನೇ ಮತ್ತೆ ಈ ವಿರೋಧ ಪಕ್ಷದ ಧ್ವನಿಯನ್ನ ಹತ್ತಿಕ್ಕಿ ಸಂದರ್ಭದಲ್ಲೂ ಸಾಧ್ಯ ಇಲ್ಲ. ಆದ್ರೆ ಪ್ರಜಾಪ್ರಭುತ್ವ ಕೊಟ್ಟಿದ್ದಾರೆ, ನೀವು ರಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಒಳ್ಳೆ ಒಂದು ಕೊಲೆ ಮಾಡೋದು ನೀವು ರಕ್ಷಣೆಗೆ ಹೋಗ್ತಾ ಇದ್ದೀರಿ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ಇವತ್ತು ನ್ಯಾಯ ಸಮ್ಮತವನ್ನ ಆ ಪೀಠದಿಂದ ಬಯಸ್ತಾ ಇದ್ದೇವೆ. ನ್ಯಾಯ ಕೊಡಿ, ಅನ್ಯಾಯವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಡಿ. ಈ ಸಂದರ್ಭ ಅಲ್ಲ, ಈಗಾಗಲೇ ಈ ಪೀಠದ ಗೌರವ ಬಹಳ ದೊಡ್ಡ ಪರಂಪರೆ ಇದೆ, ಅದನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡಿ. ನೋಡಿ, ಪರಮ ಪೂಜ್ಯ ಶ್ರೀ ಜ್ಞಾನಯೋಗಾಶ್ರಮದ ಸ್ವಾಮೀಜಿಗಳ ಪರವಾಗಿ ಚರ್ಚೆ ಮಾಡ್ತಾರೆ. ಅವಾಗ ಸ್ವಾಮೀಜಿಗೆ ಅದು ಗೌರವ ಕೊಟ್ಟಿದ್ದೇವೆ, ಕೇಳ್ಬೇಕಲ್ಲ. ಮಾತಾಡೋದು ಬೇರೆ ಮಾಡಿ. ನೋಡಿ, ಈ ರಾಜ್ಯದ ಜನತೆ ಶ್ರೇಷ್ಠ ಸಂತರವರು ಅಂತವ್ರ ಇತಿಹಾಸವನ್ನ ಮುಂದಿನ ದಿನಮಾನದಲ್ಲಿ ಉಳಿಲಿ ನೋಡ್ತಾ ಇದೆ. ಈ ಕಡೆ ಒಂದ್ ಸ್ವಲ್ಪ ಹಳ್ಳಿ ನೋಡ್ರಿ. ಈಗ ಪರಮ ಪೂಜ್ಯ ಸ್ವಾಮೀಜಿಗಳ ಬಗ್ಗೆ ಬಹುಶಃ ಕೇಳಿದ್ದಾರೆ, ಉತ್ತರ ತಾವು ಕೊಟ್ಟಿದ್ದೀರಿ. ಅವ್ರು ಹೇಳಿದ ಅಧ್ಯಕ್ಷರೇ, ಅವ್ರು ಉತ್ತರ ಕೊಟ್ಟಿದ್ದಾರೆ, ನನಗೆ ಅರ್ಥ ಆಗುತ್ತೆ. ಹೀಗೆ ಮಾಡಂತೇನು ಹೇಳೋದಿಲ್ಲ ನಾನು. ನೆಕ್ಸ್ಟ್ ಇಯರ್ದಲ್ಲಿ ಅವ್ರು ಏನೊಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದಾರೆ, ಆ ಎಲ್ಲ ಫೀಡ್ಬ್ಯಾಕ್ ತಗೊಂಡು ನೆಕ್ಸ್ಟ್ ಇಯರ್ದಿಂದ ಅದು ಅಳವಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಸರ್ಕಾರ. ಓಕೆ, ಪ್ರಯತ್ನ ಮಾಡಲಾಗುವುದು ಸರ್. ಈಗ ಗಮನ ಸೆಳೆಯುವ ಸೂಚನೆ ಪ್ರಾರಂಭ ಆಗಿದೆ. ಆದ ತಕ್ಷಣ ನಿಮ್ಮೆಲ್ಲ ಮಾತುಗಳನ್ನು ಕೇಳ್ತೇನೆ. ಅದು ಅಲ್ಲಿ ತನಕ ಅವಕಾಶ ಮಾಡಿಕೊಡಿ. ಶ್ರೀ ಎಂ.ವೈ. ಪಾಟೀಲ್. ಮಾನ್ಯ ಅಧ್ಯಕ್ಷರೇ, ಅಫ್ಜಲ್ಪುರ ತಾಲೂಕಿನ ಭೀಮಾ ನದಿಯ ಮೇಲೆ ಅಫ್ಜಲ್ಪುರ ಮತ್ತು ಆಳಂದ ತಾಲೂಕಿನ ಕೆರೆಗಳನ್ನು ತುಂಬುವ ಯೋಜನೆ ಮಂಜೂರಾಗಿ ಸುಮಾರು 5 ವರ್ಷಗಳ ಕಾಲ ಗಮನ ಸೆಳೆಯುವ ಸೂಚನೆ ನಡೀತದ ಮಾತಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಅಧಿವೇಶನ ಅಲ್ಲ ಇದು. ಕಾಂಗ್ರೆಸ್ ಪಾರ್ಟಿ ಅಧಿವೇಶನ ನಡೆಸಂಗ್ ಸ್ಪೀಕರ್ ಆದವ್ರು ತಮ್ಗೇನ್ ಗೌರವ ಸಿಗುತ್ತೆ? ಈ ಗೌರವ ಸ್ಪೀಕರ್ ಆದವ್ರಿಗೆ ಈ ಗೌರವ ಸಿಗ್ಬೇಕಂತ ಯೋಚನೆ ಮಾಡಿ. ಏನು ಇದು ಕಾಂಗ್ರೆಸ್ ಅಧಿವೇಶನ? ಕಾಂಗ್ರೆಸ್ ಅವರು ಹೇಳ್ತಾರೆ ಮಾಡಿದ್ರೆ ಏನು? ಅಲ್ಲ, ನೀವು ಯಾವ್ದಾರ ಒತ್ತಡಕ್ಕೆ ಮಣ್ಣು ಕೆಲಸವನ್ನು ಮಾಡಬೇಡಿ. ನಿಮ್ಮ ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳಿ. ಯಾವುದೇ ಒತ್ತಡಕ್ಕೆ ಒತ್ತಡಕ್ಕೆ ಮಣಿಯುವಂತ ವ್ಯಕ್ತಿ ಕುರ್ಚಿದ ಮೇಲೆ ಕೂತ್ಕೋಬಾರ್ದು. ನ್ಯಾಯಸಮ್ಮತವಾಗಿರೋದು ಮಾತ್ರ ಕೂತ್ಕೋಬೇಕು. ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳಿ. ಸಾಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳಿ, ನ್ಯಾಯಸಮ್ಮತವಾಗಿ ನಡ್ಕೊಳ್ಳಿ. ಏನು ಪರಂಪರೆ ಇದೆ ಆ ಪರಂಪರೆಯನ್ನು ಉಳಿಸಿ ಹಾಳು ಮಾಡಬೇಡಿ. ಕರ್ನಾಟಕ ವಿಧಾನಸಭೆಯ ಪರಂಪರೆ ನಿಮ್ಮ ಕಾಲದಲ್ಲಿ ಹಾಳಾಯ್ತು ಅನ್ನುವಂತ ಅಪಖ್ಯಾತಿಗೆ ನೀವು ಹೋಗಬಾರ್ದು. ಇವತ್ತು ಫೌಂಡೇಶನ್ ಹಾಕಿದ್ದೀರಾ, ಆ ಫೌಂಡೇಶನ್ ಹಾಕಿದ್ದೀರಾ. ಇವತ್ತು ಅಪಖ್ಯಾತಿಗೆ ಇವತ್ತಿನ